ಸೋಲ್ಮೇಲು ನಮ್ಮ ಕುಡ್ಲ ತುಳುವಾರ್ತೆಲು ಕುಡ್ಲ ಮಹಾನಗರ ಪಾಲಿಕೆಗೂ ನೀರು ಒದಗವನ ತುಂಬೆ ವೆಂಟೆಡ್ ಅಣೆಕಟ್ಟುಡು ಕರಿನ ವರ್ಷನೂ ಲೆಕ್ಕಪಾಡಿನ ಈ ವರ್ಷ ನೀರು ಅಂತೆ ಕಮ್ಮಿಯಾದುಂಡು ಆಂಡ ನನದ ಅಜಿಪ ದಿನ ನೀರು ಒದಗವನೆಟ್ಟು ಒವ್ವೇ ಪೋಡಿಗೆ ಇಜ್ಜಿಂದು ತಿರಿದು ಬೈದೆಡು ಕರಿನ ವರ್ಷ ಒಂದೇ ಪೊರ್ತುಗಾನಗ ತುಂಬೆ ಅಣೆಕಟ್ಟುಡು ಇತ್ತಿನ ನೀರ್ಡು ಈ ಸರ್ತಿ ಒಂತೆ ಕಮ್ಮಿ ಉಂಡು ಆಂಡ ನನದ ಅಜಿಪ ದಿನ ನೀರು ಒದಗವನೆಟ್ಟು ಒವ್ವೇ ಪೋಡಿಗೆ ಇಜ್ಜಿಂದು ಎನ್ನುದುಂಡು ವರ್ಷ ಬರ್ಪುನ ಕಡೆಸದು ದೊಂಬು ಕಠಿಣ ಆವೊಂದು ಪೋಂಡ ಸಮಸ್ಯೆ ಆವಂದು ಪನಿಯರೆ ಸಾಧ್ಯ ಇಜ್ಜಿ ಕುಡ್ಲನಗರಗೂ ನಿಚ್ಚಲ 150 MLD ನೀರದ ಬೇಡಿಕೆ ಇತ್ತಿದ್ದು ತುಂಬೆ ಅಣೆಕಟ್ಟೊಡ್ದು ಸರಾಗವಾದ ನೀರು ಬರೊಂದುಂಡು ಕುಡ್ಲಡ ಉಪ್ಪುನ 8 MLD ಸಾಮರ್ಥ್ಯದ ರಡ್ಡು ಶುದ್ಧೀಕರಣ ಘಟಕಗಳು ಶುದ್ಧ ಅದು ನಗರದ ಜನಕ್ಲೆಗೂ ಒದಗೊಂದುಂಡು ತುಂಬೆ ಅಣೆಕಟ್ಟದ ಒಟ್ಟು ಜಮೆ ಮಲ್ತ ದೀಪನ ಸಾಮರ್ಥ್ಯಗೆ 6 ಮೀಟರ್ ಆದಿತ್ತದು ಇತ್ತೆ ಮಾರ್ಚ್ ಅಕೇರಿದ ಪುರ್ತುಗು 5.25 ಮೀಟರ್ ನೀರು ಒಟ್ಟಾದುಂಡು ಕರಿನ ವರ್ಷ ಒಂದೇ ಪೊರ್ತುಡು ನೀರದ ಮಟ್ಟ 5.89 ಮೀಟರ್ ಇತ್ತಿದ್ದು ಈ ಸರ್ತಿ 0.1 ಪುಜ್ಜದಾತ ಮೀಟರ್ ಕಮ್ಮಿ ಉಂಡು ತುಂಬೆ ವೆಂಟೆಡ್ ಅಣೆಕಟ್ಟೊಡ್ದು ದುಂಬು ತಿಕ್ಕುನ AMR ಸರಳಿಕಟ್ಟೆ ಜಕ್ರಿ ಬೊಟ್ಟು ಇಂಚಿತಿ ಕಡಿಟ್ಲ ನೀರು ಉಪ್ಪು ನಿಡ್ದವರ ಕುಳ್ಳನಗರಗೂ ನೀರು ಒದಗಾವನೆಟ್ಟು ಒವ್ವೇ ಪೋಡಿಗೆ ಇಜ್ಜಿಂದು ಅಧಿಕಾರಿಗಳು ಮಾಹಿತಿ ಕೊಡ್ತೀರು ಅಂಚ ಪಂಡದು ನೀರಿನ ಹಾಳು ಮಲ್ಪಡೆ ಮಿತಿ ಉಪ್ಪಡು ಆಯ್ನಾತ್ ಕಮ್ಮಿ ಗಲಸದು ನೀರು ಉರಿಪವನ ಜವಾಬ್ದಾರಿ ಮಾತ್ರೆಗಳ ಉಂಡು ಅಧಿಕಾರಿಗಳು ಪಂತೇರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಬಜ್ಜಿ ಪರಿಶಿಷ್ಟ ಜಾತಿಗೆ ಸೀಮಿತ ಮಲ್ಪನ ತಪ್ಪು ಆರೋರಿ ಮಹಾ ಮಾನವತಾವಾದಿಂದು ನಮ್ಮ ಮಾತ ದೆತನೋಡೊಂದು ರಾಜ್ಯ ವಿಧಾನಸಭೆದ ದುಂಬುದ ಗುರ್ಕಾರ್ಯರು ರಮೇಶ್ ಕುಮಾರ್ ಪಂತೇರು ಒಡಿಪುಡು ಗಾಂಧಿ ಭಾರತ ಸಭೆಟಾರ ಮುಖ್ಯ ಭಾಷಣ ಮಲ್ತೇರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಬಜ್ಜಿ ಪರಿಶಿಷ್ಟ ಜಾತಿಗೆ ಸೀಮಿತ ಮಲ್ಪನ ತಪ್ಪು ಆರೋರಿ ಮಹಾ ಮಾನವತಾವಾದಿಂದು ನಮ್ಮ ಮಾತ ದೆತನೋಡೊಂದು ರಾಜ್ಯ ವಿಧಾನಸಭೆದ ದುಂಬುದ ಗುರ್ಕಾರ್ಯರು ರಮೇಶ್ ಕುಮಾರ್ ಪಂತೇರು ಒಡಿಪುಡು ಗಾಂಧಿ ಭಾರತ ಸಭೆಟಾರ ಮುಖ್ಯ ಭಾಷಣ ಮಲ್ತೇರು ಸಮಾನ ಮನಸ್ಸದ ಸಂಘಟನೆಯಲ್ಲಿನ ದುಂಬಾಳ್ತಿಡು ಒಡಿಪು ಬೊಕ್ಕ ಬ್ರಹ್ಮಾರ ಬ್ಲಾಕ್ ಕಾಂಗ್ರೆಸ್ ಜತೆ ಸೇರಿಗಿಡು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಭಿಯಾನದ ಲೆಕ್ಕಡು ಒಡಿಪು ಮಿಷನ್ ಕಾಂಪೌಂಡ್ದ ಕ್ರಿಶ್ಚಿಯನ್ ಪದವಿ ಪೂರ್ವ ಕಾಲೇಜ್ ಮೈದಾನಡು ಗಾಂಧಿ ಭಾರತ ಸಭೆ ನಡಪಾದಿತ್ತೇರು ದುಂಬುದ ಲೋಕಸಭೆ ಸದಸ್ಯರು ಜಯಪ್ರಕಾಶ್ ಹೆಗ್ಡೆ ಗುರ್ಕಾರ್ಮೆಡ್ ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಕಾರ್ಯಕ್ರಮ ಉದೀಪನ ಮಲ್ತೇರು ರಾಜ್ಯ ವಿಧಾನಸಭೆದ ದುಂಬುದ ಸ್ಪೀಕರ್ ರಮೇಶ್ ಕುಮಾರ್ ಮುಖ್ಯ ಭಾಷಣ ಮಲ್ತದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಬಜ್ಜಿ ಪರಿಶಿಷ್ಟ ಜಾತಿಗೆ ಸೀಮಿತ ಮಲ್ಪನ ತಪ್ಪು ಆರೋರಿ ಮಹಾನ್ ಮಾನವತಾವಾದಿಂದು ನಮ್ಮ ಮಾತದೆತನೋಡು ಮೀಸಲಾತಿಯೇ ಇಜ್ಜಂದಿನ ಕಾರಡು ಸಂವಿಧಾನ ಕಟ್ಟಿರ ಅಂಬೇಡ್ಕರ್ ಅಜತಂಡು ದಾಯಪಂಡ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಕಾನೂನು ಶಾಸ್ತ್ರಡು ಪಾಂಡಿತ್ಯ ಪಡೆದಿತ್ತೇರು ಸಂವಿಧಾನೋಡ್ದವರ ಈ ದೇಶಡು ಪುರಂಬಾಟ ಮಲ್ಪಂದ ನಕ್ಲಿಗ್ಲ ಸ್ವಾತಂತ್ರ್ಯ ತಿಗದು ಪಂಡಿರು ಕಾಂಗ್ರೆಸ್ ನಾಯಕರು MA ಗಫೂರ್ ಲಾವಣ್ಯ ಬಲ್ಲಾಳ್ ಕಿಶನ್ ಹೆಗ್ಡೆ ಕೊಳಕೆ ಬೈಲ್ ಕಾರ್ಯಕ್ರಮ ಪಾಲ್ಗೊಂಡಿರು ಒಬ್ಬ ನಿರಾಯುಧ ಮುದುಕನನ್ನ ಇಡೀ ಜಗತ್ತೇ ಶ್ಲಾಘಿಸುವ ಒಂದು ಜೀವವನ್ನ ಮಾರುವೇಷದಲ್ಲಿ ಹೋಗಿ ಕದ್ದು ಭಕ್ತನಂತೆ ನಡೆಸಿ ಕೊಲ್ತಕ್ಕಂಥವನನ್ನೂ ಕೂಡ ಒಬ್ಬ ವೀರ ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಬರೋದಿಲ್ವಾ? ಇದೊಂದು ದೊಡ್ಡ ಶೌರ್ಯನ ಹೇಳೋರು ಯಾರು ಇಲ್ವಾ ನಿಮಗೆ? ಹಾಗಾದ್ರೆ ನಿಮ್ಮಲ್ಲೇ ಅಜ್ಜನೋ ಚಿಕ್ಕಪ್ಪನೋ ಅಪ್ಪನಿದ್ರೆ ಅವ್ರಿಗೆ ಹಿಂಗೆ ಮಾಡ್ತೀರಿ ನೀವು? ಗಾಂಧಿ ಯಾರು? ರಘುಪತಿ ರಾಘವ ರಾಜಾರಾಮ್, ಹೇ ರಾಮ್. ಕೊಂದವರು ಯಾರು? ಇವರು ಗಾಂಧಿ, ಕೊಂದವರು ಕೂಡ ಇವರು ರಾಮ್ ಭಕ್ತರು. ಈಗ ನಮಗೆ ಅನುಮಾನ ಬಂದಿರೋದು, ಉಡುಪಿಯವ್ರು ನೀವೇನಾದರೂ ಸಹಾಯ ಮಾಡ್ಬೇಕು, ಬುದ್ಧಿವಂತರು ನೀವು, ನಾವು ಸ್ವಲ್ಪ ದಂಡ್ರ ಕೋಲಾರ ಕಡೆ ಹೋಗ್ತೀವಿ. ಆ ರಾಮ ಯಾರು, ಈ ರಾಮ ಯಾರು? ಗಾಂಧಿ ಹೇಳಿದ ರಾಮ ಯಾರು? ಗಾಂಧಿನ ಕೊಂದವ್ರ ರಾಮ ಯಾರು? ಬೇರೆ ಬೇರೆ ರಾಮ, ಒಬ್ಬರೇ ರಾಮ ಇರಕ್ಕೆ ಸಾಧ್ಯವಾ? ಅಸಲಿ ರಾಮ ಯಾರು, ನಕಲಿ ರಾಮ ಯಾರು ಅಂತ ನಾವು ತಿಳ್ಕೊಳ್ಬೇಕು, ನೀವು ತಿಳ್ಕೊಳ್ಬೇಕು, ಜಗತ್ತಿಗೆ ಹೇಳಬೇಕು. ಹಾಗೆ ನಾವು ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ತಮ್ಮಲ್ಲಿ ಮಾಡಿಕೊಡ್ತಾ ಇದ್ದೇನೆ. ಆದಿ ಉಡುಪಿಯಲ್ಲಿ ನಡೆದಂಥ ಘಟನೆಯ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಎತ್ತಿದ್ದೆ, ಮಾತನಾಡಿದ್ದೆ ನಾನು. ಅದಕ್ಕೆ ನನಗೆ ಅವ್ರು ಬರೀತಾರೆ, ಅದನ್ನ ಅಲ್ಲಿ ಬೊಬ್ಬಿರಿದವರು ಈಗ ಜಯವೂ ಇಲ್ಲದೆ ಪ್ರಕಾಶವೂ ಇಲ್ಲದೆ ಮನೆಯಲ್ಲಿ ಕೂತಿದ್ದಾರೆ. ನಾನು ಮನೆಯಲ್ಲಿ ಕೂತರು ಸಹ ಜನ ನನ್ನ ಹತ್ರ ಬರ್ತಾರೆ, ನಿಮ್ಮ ಹತ್ರ ಬರುವುದಿಲ್ಲ. ಇವತ್ತು ಬರ್ತಾರೆ ಜನ. ಅದರಿಂದ ನೀವು ಜನರ ಮಧ್ಯದಲ್ಲಿ ಇರಬೇಕಾಗ್ತದೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗ್ತದೆ. ಹಾಗಾದ್ರೆ ನೀವು ಉಡುಪಿ ಜಿಲ್ಲೆಯನ್ನು ಮಾಡಿದ್ದು ನಾನೇ. ಉಡುಪಿ ಜಿಲ್ಲೆಗೆ ಬೇಕಂತ ಎಲ್ಲ ಸೌಲಭ್ಯವನ್ನು ಒಲಿಸ್ಕೊಂಡು ಅದನ್ನು ನೀವು ಒಂದು ಮಾಡಿದ್ದನ್ನು ನನಗೆ ಹೇಳಿದರೆ ನೀವು ಕೂತ್ಕೊಂಡು ಚರ್ಚೆ. ದಯವಿಟ್ಟು ನನ್ನನ್ನು ಈ ಸ್ಪರ್ಧೆಗೆ ಎಳಿಬೇಡಿ, ಯಾಕಂದ್ರೆ ಮಾಡೋದು ಕೆಲಸವನ್ನೆಲ್ಲ ಬಹಳಷ್ಟು ಮಾಡಿ ಆಗಿದೆ. ನಾವೆಲ್ಲವೂ ಮಾಡಿದ್ದು ಗಾಂಧಿ ತತ್ವದಲ್ಲಿ ಮುಂದೆ ಹೋದವರು, ಸಂವಿಧಾನದ ಅಡಿಯಲ್ಲಿ ಕೆಲಸವನ್ನು ಮಾಡುವವರು ಬಿಟ್ಟರೆ
ನಿಮ್ಮಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರನ್ನೊಬ್ಬರು ಟೀಕೆ ಮಾಡುವಂಥದ್ದಕ್ಕೆ ನಾನು ಬರುವುದಿಲ್ಲ, ಆ ಸ್ಪರ್ಧೆಗೆ ನಾನು ಇಲ್ಲ ಅಂತ ಹೇಳ್ತಾರೆ. ಬ್ಯಾಂಕ್ ಬಜ್ಜಿ ವ್ಯವಹಾರ ಕ್ಷೇತ್ರಕ್ಕೂ ಮಾತ್ರ ಉಪ್ಪಂದೆ ಸಾಮಾಜಿಕ ಕಾರ್ಯಗಳು ಸೇರೊಂದು ಬಡವರಿಗೆ ಬದುಕದ ನಿಲೆಮಲ್ತು ಕೊರ್ತುನೊಂದು ಕಟೀಲ್ ಲಕ್ಷ್ಮೀನಾರಾಯಣ ಆಸ್ರಾಣಿರು ಪಂತೆರು. ಉಲ್ಲಂಜದ ವೀಣಾ ಆಚಾರ್ಯರಿಗೆ ಎಸ್ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಇಲ್ಲು ಒದಗಾವನ ಕಾರ್ಯಕ್ರಮ ಟು 6 ಪಾತೀರಿಯರು. ಕುಡ್ಲದ ಎಸ್ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸಂಸ್ಥೆ ಅಜಿಪನಿ ವರ್ಷಾಚರಣೆ ವಜ್ರ ಮಹೋತ್ಸವ ಲೆಕೊಡು ಗೃಹ ನಿರ್ಮಾಣ ಯೋಜನೆದರಿಟ್ಟು ಕಿನ್ನಿಗೋಳಿ ಉಲ್ಲಂಜದ ವೀಣಾ ಆಚಾರ್ಯರಿಗೆ ಇಲ್ಲು ಕಟ್ಟಾದಿತ್ತದು ಐನು ಬುಡ್ದು ಕುರುಪುನ ಕಾರ್ಯಕ್ರಮ ನಡೆತದೆ. ಎಸ್ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿದ ಗುರುಕಾರ್ಯರು ಪಿ ಉಪೇಂದ್ರ ಆಚಾರ್ಯ ಗುರುಕಾರ್ಮೆಡ್ நடத்தினலிಸಿடு ಕಟೀಲ್ ಲಕ್ಷ್ಮೀನಾರಾಯಣ ಆಸ್ರಾಣ್ಯರು ವೀಣಾ ಆಚಾರ್ಯರಿಗೆ ಇಲ್ಲದ ತರ್ಕುಲು ಕೊರ್ದು ಎಡ್ಡೆಪ್ಪು ಬಯಕೆರು ತಾನು ಬದುಕುನೆತ ಒಟ್ಟುಗು ಬೊಕ್ಕೊರಿಯಾಗ ಬದುಕು ಮಲ್ತು ಕೊರ್ಪುನ ವ್ಯವಸ್ಥೆ ಸಮಾಜಡು ಉಪ್ಪೋಡು. ಬ್ಯಾಂಕ್ ಬಜ್ಜಿ ವ್ಯವಹಾರದ ಕ್ಷೇತ್ರ ಅವಂದೆ ಸಾಮಾಜಿಕ ಕಾರ್ಯಗಳು ಸೇರೊಂದು ಬಡವರಿಗೆ ಬದುಕದ ನಿಲೆ ಮಲ್ತು ಕೊರ್ತುಂಡುವುದು ಆಸ್ರಾಣ್ಯರು ಪಂಡೆರು. ಶಾಸಕರು ಉಮನತ ಕೋಟ್ಯನ್ ಪಾತಿರ್ದು ಪಾಲ್ಕಿ ಬಾಬುರಾಯ ಆಚಾರ್ಯರು ಆಣಿದ ದಿನೊಕ್ಕಡು ಬ್ಯಾಂಕ್ ತಾಪನೆ ಮಲ್ತದು ಮಲ್ಲ ಸಾಧನೆ ಮಲ್ತದಿರು. ಬ್ಯಾಂಕ್ ಅಜಿಪನೆ ವರ್ಷಡು ಅಜಿಪ ಕಾರ್ಯಕ್ರಮ ದೀವೊಂದು ನಾವು ಮೆಚ್ಚುಗೆದ ಸಂಗತಿಯಿಂದ ಬಂಡೇರು. ಯುಗಪುರುಷ ಕಿನ್ನಿಗೋಳಿದ ಭುವನಾಭಿರಾಮ ಉಡುಪ ವಿಶ್ವ ಬ್ರಾಹ್ಮಣ ಸೇವಾ ಸಂಘದ ಗುರುಕಾರ್ಯರು ಜಗದೀಶ್ ಆಚಾರ್ಯ ಸುರಗಿರಿ ಸಂಸ್ಥದ ನಿರ್ದೇಶಕರು YV ವಿಶ್ವಜ್ಞಮೂರ್ತಿ ಲೇಸಿಡು ಪಾಲ್ದೊಂಡೇರು. ಪ್ರತಿಯೊಬ್ಬರಿಗೆ ಜೀವನದಲ್ಲಿ ಒಂದು ಆಸೆ ಇರ್ತದೆ ಏನು ಅಂತ ಹೇಳಿದ್ರೆ ನಾವೊಂದು ಮನೆ ಕಟ್ಟಬೇಕು, ಸ್ವಂತ ನಮ್ಮೊಂದು ಮನೆ ಬೇಕು ಅಂತ ಪ್ರತಿಯೊಬ್ಬರು ಅಪೇಕ್ಷೆ ಪಡ್ತಾರೆ. ಒಂದು ಹೊಟ್ಟೆ ತುಂಬ ಅಲ್ಲದಿದ್ರೂ ಒಂದು ಹೊತ್ತಾದ್ರೂ ಊಟ ಮಾಡಬೇಕು, ನನ್ನದೇ ಆದಂಥ ಒಂದು ಸೂರು ಬೇಕು ಅಂತ ಪ್ರತಿಯೊಬ್ಬ ಕನಸು ಕಾಣುವಂಥದ್ದು ಅದು ಮನುಷ್ಯನ ಒಂದು ನಿಯಮ. ನಾವು ಸಹ ಒಂದು ಒಳ್ಳೆಯ ಮನೆ ಕಟ್ಟಬೇಕು, ನಮಗೂ ಒಂದು ಮನೆ ಬೇಕು ಸ್ವಂತ ಅಂತ ಪ್ರತಿಯೊಬ್ಬರು ಅಪೇಕ್ಷೆ ಪಡ್ತಾರೆ. ಅದು ದೇವರು ಕೊಟ್ಟಂತ ಒಂದು ಆಸೆ. ಅದು ದೊಡ್ಡದಿರ್ಬೋದು ಸಣ್ಣದಿರ್ಬೋದು. ಆ ಸಣ್ಣ ಮನೆ ಆದ್ರೂ ಅವರಿಗೆ ಅರಮನೆ, ಒಂದು ಗುಡಿಸಲಾದ್ರೂ ಅದು ಅರಮನೆ. ಆದ್ರೆ ನನ್ನದೇ ಸ್ವಂತ ಇರಬೇಕಂತ ಪ್ರತಿಯೊಬ್ಬರು ಅಪೇಕ್ಷೆ ಪಡುವಂತದ್ದು ಸತ್ಯ. ಇವತ್ತು ಈ ಒಂದು ವೀಣಾ ಸಹೋದರಿ ವೀಣಾ ಮತ್ತು ಅವರ ಕುಟುಂಬದವರಿಗೆ ಅವರ ಗಂಡ ಸಹ ಇದ್ರು ಅಂತ ಕಾಣ್ತದೆ. ಇದನ್ನು ಪ್ರಾರಂಭಿಸುವಾಗ ಅವರ ಮಧ್ಯದಲ್ಲಿ ಅನಾರೋಗ್ಯದಿಂದ ತೀರಿ ಹೋದ್ರು ಹರೀಶ್ ಆಚಾರ್ಯ. ಈ ಒಂದು ಬ್ಯಾಂಕು ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿರ್ಬೋದು. ನೀವು ಸಸಿ ನೆಟ್ಟಿರ್ಬೋದು ಅಥವಾ ಬೇರೆ ಬೇರೆ ಆರೋಗ್ಯ ಶಿಬಿರಗಳನ್ನು ಮಾಡಿರ್ಬೋದು. ಆದರೆ ಈ ಒಂದು ಸೂರನ್ನು ಕಟ್ಟಿಕೊಡುವಂಥದ್ದು ಇದು ದೊಡ್ಡದಾದಂಥ ಕೆಲಸ. ಇದು ಶಾಶ್ವತವಾಗಿ ಉಳಿಯುವಂಥದ್ದು. SKB ಸೊಸೈಟಿ ಹಣ ಸಂಪಾದನೆ ಮಾಡಿದೆ. ಆ ಹಣ ಸಂಪಾದನೆಯನ್ನು ಸಮಾಜಕ್ಕೆ ಸದುಪಯೋಗ ಮಾಡಿ ಸಮಾಜಕ್ಕೆ ತಮ್ಮ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿದೆ. ಬಹುಶಃ ಹಾಗೆ ಹೇಳಿದಾಗೆ ಇದರ ಪ್ರಧಾನ ತಾಯಿ പേರು ಬಾಬುರಾಯ ಆಚಾರ್ಯ, ಜಗನ್ನಾಥ ಜಿಲ್ಲೆಯ ಬಾಬುರಾಯ ಆಚಾರ್ಯ ಅವರ ಮಕ್ಕಳು ಯಾವಾಗಲೂ ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತಮ್ಮನ್ನು ಹಿಂದಿಯನ್ನು ಕೊಟ್ಟು ಒಳ್ಳೆಯ ಸಂಸ್ಕಾರವಾದ ಅಷ್ಟದವರಿಗಾದರೂ ಎಲ್ಲ ಪೂಜಾ ಕಾರ್ಯಕ್ರಮ ಎಲ್ಲ ನಿಯಮಗಳನ್ನು ಯಾವುದನ್ನು ಬಿಟ್ಟಿರಲಿಲ್ಲ. ಬಹಳಷ್ಟು ನಮ್ಮ ಸನಾತನ ಧರ್ಮದ ಒಂದು ಪ್ರಚಾರಕರ ರೀತಿಯಲ್ಲಿ ಅವರು ಸನಾತನ ಧರ್ಮವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಬೇರೆಯವರಿಗೆ ಉಪದೇಶಿಸುತ್ತಿದ್ದರು. ಮಲ್ಪೆಬಂದಡು ಪುಂಜಿನ ಕಟ್ಟುಪಾಡ್ದು ಪೆಟ್ಟುಪಾಡಿನ ವಿಚಾರಣು ಕರ್ನಾಟಕ ರಾಜ್ಯ ಬಂಜಾರ ಜವನೇರ್ನ ಬೊಕ್ಕ ವಿದ್ಯಾರ್ಥಿಗಳ ಸಂಘ ಗಂಭೀರವಾದ್ದೆ ತಂದುಂಡು. ಈ ಕೇಸುಡು ಏರು ಮಾತ ಉಲ್ಲೆರ ಅಕ್ಲಿನ ಮಾತ ಬಂಧನ ಮಲ್ಪೊಂದು ಒತ್ತಾಯ ಮಲ್ತದೆ. ಬಂಜಾರ ಜವನೇರ್ನ ಬೊಕ್ಕ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಸುದ್ದಿಕೂಟ ನಡಪಾದು ಮಲ್ಪೆಬಂದಡು ಪುಂಜಿನ ಕಟ್ಟುಪಾಡ್ದು ಪೆಟ್ಟುಪಾಡಿನ ವಿಚಾರೋಡು ಏವ್ರ ತೋಜಾದುಂಡು. ಪೆಟ್ಟುಪಾಡಿನ ಮಾತ್ರತ್ತು ಐನು ಸರಿಯೆಂದು ಪಂಡೊಂದು ಪ್ರತಿಭಟನೆ ನಡಪಾದು ಗೆಜಲ್ಪುನ ಭಾಷಣ ಮಲ್ತನ ವಿಚಾರಣು ಗಂಭೀರವಾದ್ದೆ ತಂದುಂಡು. ದುಂಬುದ ಮಂತ್ರಿ ಪ್ರಮೋದ್ ಮಧ್ವರಾಜರಿಗೆ ಎದುರಾದ FIR ಪಾಡ್ದಿತ್ತದು ಆರಿನ ಬಂಧನ ಮಲ್ಪೊಂದು ಸಂಘದಕ್ಲು ಒತ್ತಾಯ ಮಲ್ತದೀರು. ಪೊಂಜಿನ ಕಟ್ಟುಪಾಡ್ದು ಪೆಟ್ಟುಪಾಡಿನ ಕೇಸಿಡು ಪಾಕ ಜನ ಇತ್ತಂಡಲ 5 ಜನನು ಮಾತ್ರ ಪತ್ತದೀರು. ಒಂದಿಟ್ಟು ಇತ್ತನ ಮಾತೆರೆನ ಬಂಧನ ಮಲ್ಪೊಡು. ಈ ಸಂಗತಿ ನಡತ್ನ ಜಾಗಿಡು ಶಾಂತಿ ಸಭೆ ನಡಪಾವಡು ಒಂದು ಒತ್ತಾಯ ಮಲ್ತೀರು. ಸಂಘಟನೆದ ಗುರುಕಾರ್ಯರು ಗಿರೀಶ್ DR ಪಾತಿರ್ದು ಕೇಸ್ದ ವಿಚಾರವಾದ ಮಾತೆರ್ಲ ಜವಾಬ್ದಾರಿದ ಅಂತಿನ ಪಾತೆರ ಪನೊಂದುಲ್ಲೇರು. ಒಂದೇ ಕಾದ ದುಂಬುದ ಶಾಸಕರು ರಘುಪತಿ ಭಟ್ ಕ್ಷಮೆಗೆ ನೋಡು ಬೊಕ್ಕ ಸಂತ್ರಸ್ತ ಪುಂಜೆಗೆ ಪರಿಹಾರ ಕೊಡೊಂದು ಒತ್ತಾಯ ಮಲ್ತೇರು. ಮಧ್ವರಾಜ್ ಅವರು ತಮ್ಮ ಭಾಷಣದಲ್ಲಿ ಬಹಳ ಅಬ್ಬರದ ಭಾಷಣವನ್ನ ಮಾನ್ಯ ಸಚಿವರು ಮಾಡಿದ್ರು. ಬಹುಶಃ ಅವರು ಶಾಸಕರಾಗಿದ್ರು ಅಥವಾ ಸಚಿವರಾಗಿದ್ರು ಅನ್ನೋದು ಮರೆತು ಆವೇಶದಲ್ಲಿ ಚಪ್ಪಾಳೆಗೋಸ್ಕರ ಭಾಷಣ ಮಾಡಿದ್ರು ಅಂತೇಳಿ ನನಗೆ ಭಾಸ ಆಗ್ತಾ ಇದೆ. ಯಾಕಂದ್ರೆ ಅವರು ಭಾಷಣದಲ್ಲಿ ಹೇಳ್ತಾರೆ, ತಪ್ಪು ಮಾಡಿದ ಮಹಿಳೆಯನ್ನ ಹೊಡೆದ್ರೆ ತಪ್ಪೇನು ಅಂತ ಹೇಳಿ, ಮರಕ್ಕೆ ಕಟ್ಟಿ ಹಾಕಿದ್ದು ಸರಿ,
ಕಟ್ಟಿ ಹಾಕಲೇಬೇಕು ಎನ್ನುವಂತಹ ಪ್ರಚೋದನಕಾರಿ ಹೇಳಿಕೆಯನ್ನ ಮಾನ್ಯ ಮಾಜಿ ಸಚಿವರು ಅವತ್ತಿನ ದಿನ ಮಾತಾಡ್ತಾರೆ. ಇದು ಪ್ರಚೋದನಕಾರಿ ಹೇಳಿಕೆ. ಈ ಕೂಡಲೇ ಪ್ರಮೋದ್ ಮಧ್ವರಾಜ್ ಅವರನ್ನ ಅರೆಸ್ಟ್ ಮಾಡಬೇಕು, ಬಂಧನ ಮಾಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ರಘುಪತಿ ಭಟ್ ಅವರು ಮಾಜಿ ಶಾಸಕರು, ಅವರು ಕೂಡ ಬಹಳ ಅಬ್ಬರದ ಭಾಷಣವನ್ನ ಮಾಡಿದ್ರು. ಅವ್ರು ಹೇಳ್ತಾರೆ, ಈ ಪ್ರಕರಣದಲ್ಲಿ ಪರಿಶಿಷ್ಟ ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಅವ್ರು ಯಾವ ಒಂದು ಹಿನ್ನೆಲೆಯಲ್ಲಿ ಮಾತಾಡ್ತಾರೆ, ಅವ್ರಿಗೆ ಕಾನೂನಿನ ಪರಿಚಯ ಇದೆಯೋ ಇಲ್ವೋ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಮಾರ್ಚ್ 14 ಮುಟ್ಟ ಬ್ರಹ್ಮಕಲಶ നടത്തുന്ന അദ്യപ്പാടി ശ്രീ ആദിനാഥേശ്വര ദേവസ്ഥാനോട് മാർച്ച് 17 ಶುರುವಾದ ಈ ಅಂಗಾರಮುಟ್ಟ ಜಾತ್ರೆ നടത്തുന്നുണ്ട്. ಐತಾರ ರಾತ್ರಿ ತೇರ್ದ ಉಚ್ಚಯ നടപ്പായರು. ಕೂಡ್ಲ ತಾಲೂಕು ಬಜಪಕೈತಲ್ದ ಅದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನೋಡು ಮಾರ್ಚ್ 14 ಮುಟ್ಟ ಬ್ರಹ್ಮಕಲಶ നടപ്പാದ 17 ಜಾತ್ರೆ ಶುರುವಾತಂಡು. 18 ಅಂಗಾರೆ ಜಾತ್ರೆದ ಕೊಡಿ ಏರ್ದು ಈ ಅಂಗಾರಮುಟ್ಟ ಜಾತ್ರೆ നടത്തുന്നുണ്ട്. ಐತಾರ ರಥೋತ್ಸವಾಟನೆ ಆದಿತ್ತನು. ಕುಡುಪು ನರಸಿಂಹ ತಂತ್ರಿಳಿನ ಪೌರೋಹಿತ್ಯುಡು ಪವಿತ್ರ ಪಾಣಿ ರಮೇಶ ಉಡುಪ ಪ್ರಧಾನ ಪೂಜೆ ಮಲ್ಪನ ಎ ಸದಾಶಿವ ಭಟ್ರ ಇತ್ತದು ಧಾರ್ಮಿಕ ವಿಧಿವಿಧಾನಗಳು നടത്തുന്നുണ്ട്. ಬೈಯಗ ತೇರಡು ದೇವರಿಗೆ ಪೂತ ಪೂಜೆ നടത്തുന്നുണ്ട്. ರಾತ್ರಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಬೊಕ್ಕ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿ ದಕ್ಕಲು ತೇರಿಗೆ ಚಾಲನೆ ಕೊರಿಯಿರು. ಊರ ಪರ ಊರ ಭಕ್ತಿರು ಸೇರಿದು ತೇರೊಯ್ತಿರು. ಬೆಡಿಮರದ ಸೇವೆ, ಭೂತ ಬಲಿ ಬೊಕ್ಕ ದೇವೇರ್ನ ಶಯನ നടത്തുന്നുണ്ട്. ಕೊಳಂಬೆ ಕಂದಾವರ ಬೊಕ್ಕ ಅದ್ಯಪಾಡಿ ಗ್ರಾಮನ ಭಕ್ತಿರು ಊರ ಪರ ಊರ ಭಕ್ತಿರು ಜಾತ್ರೆ ಇತ್ತದು ಶ್ರೀ ಆದಿನಾಥೇಶ್ವರ ದೇವೇರ್ನ ಇಂಬುನಟ್ಟೊಂಡಿರು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಹರೀಶ್ ಶೆಟ್ಟಿ ಏತ ಮುಗುರು ದೊಡ್ಡ ಮನೆ ಬೊಕ್ಕ ಸದಸ್ಯರು, ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಸುಜಿತ್ ಆಳುವ ಬೈಲ್ ಏತ ಮಗುರು ಗುತ್ತು, ಮರ್ಯಾದಿ ಗುರುಕಾರರಾಯಿನ ಶ್ರೀಪತಿ ಉಡುಪ ಅದ್ಯಪಾಡಿ, ಮಂಜುನಾಥ ಭಂಡರಿ ಶೆಡ್ಡೆ ಹೊಸ ಮನೆ, ದುಂಬುದ ಮಂತ್ರಿಲ ಆದುಪುನ ಬಿ ನಾಗರಾಜ್ ಶೆಟ್ಟಿ ಬೈಲ್ ಮೇಗಿನ ಮನೆ, ಅಶ್ವಿನ್ ಬಲ್ಲಾಳ್ ಬೈಲಬೂಡು, ಕೆ ಶ್ರೀಧರ ಆಳ್ವ ಕಂದಾವರ ಬಾಳಿಕೆ, ಹರಿಪ್ರಸಾದ್ ರೈ ಬೊಳ್ಳಿಪಾಡಿ, ಸಂತೋಷ್ ಡಿ ಶೆಟ್ಟಿ ಸಂಕೇಶ, ಸಲಹೆಗಾರರು ರಮಾನಾಥ ಅತ್ತಾರ್, ಪ್ರಧಾನ ಕಾರ್ಯಂತ್ರಿ ಸತೀಶ್ ಶೆಟ್ಟಿ ಕಂದಾವರ ಬೊಕ್ಕ ಮಾತಾ ಸಮಿತಿನ ಪದಾಧಿಕಾರಿಲು ಸದಸ್ಯರು ಈ ಪೊರ್ತುಡಿತ್ತೇರು. ಈ ಸರ್ತಿದ ಬಜೆಟ್ ಪುತ್ತೂರುಗು ಮೆಡಿಕಲ್ ಕಾಲೇಜ್ ಮಂಜೂರಾದಿತ್ತದು. ಆಯ್ತ ಸುರೂತ ಹಂತದ ಕೆಲಸ ಶುರುವಾತಂಡು. ವಿಧಾನಮಂಡಲ ಅಧಿವೇಶನ ಮುಗಿನ ಬೆರಿಕೆ ಅಧಿಕಾರಿಗಳು ಇಂಜಿನಿಯರ್ಲು ಪುತ್ತೂರುಗು ಬೈದಿರು. ಈ ಸರ್ತಿದ ಬಜೆಟ್ ಪುತ್ತೂರುಗು ಮೆಡಿಕಲ್ ಕಾಲೇಜ್ ಮಂಜೂರಾದಿತ್ತದು. ಪುತ್ತೂರದ ಸೇಡಿಯಾಪು ಗ್ರಾಮಡು ಜಾಗೆ ಗುರುತು ಮಾಡ್ತದಂಡು. ಜಾಗಿದ ಬಗೆಟ್ ಪಿಂದೊನ್ನ ಅಧಿಕಾರಿಗಳು 300 ಹಾಸಿಗೆಲಿನ ಆಸ್ಪತ್ರೆ ಕಟ್ಟುನ ಬಗೆಟ್ ಕ್ರಮದ ತೊನೆರ ದುಂಬು ಬೈದಿರು. ಪುತ್ತೂರುಡು ಇತ್ತೆ ಉಪ್ಪುನ 100 ಹಾಸಿಗೆಲಿನ ಆಸ್ಪತ್ರೆ ಉಪ್ಪುನ ಜಾಗೆಡು ಜಾಗದ ಕೊರತೆ ಉಪ್ಪು ನಡೆದವರ ಮೆಡಿಕಲ್ ಕಾಲೇಜ್ ಸೇಡಿಯಾಪು ಗ್ರಾಮಡು ಕಟ್ಟೆರ ಉಂಡು. ತಾಲೂಕು ಆಸ್ಪತ್ರೆನ ಅವಲೇ ಉರಿಪ ಒಂದು ಮೆಡಿಕಲ್ ಕಾಲೇಜ್ ಕಟ್ಟೆರ ಸಜ್ಜಾ ಒಂದುಲ್ಲೇರು. ಸೇಡಿಯಾಪುಡು 40 ಎಕರೆ ಜಾಗೆ ಇತ್ತದು. ಅವೇ ಪರಿಸರಡು ವೈದ್ಯಕೀಯ ಕಾಲೇಜ್ ಆಯರ ಉಂಡು. ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ದುಂಬಾಳ್ತಿಡು ಸಭೆ ನಡಪಾದಿತ್ತದು. ಮೆಡಿಕಲ್ ಕಾಲೇಜಿಗೆ ಸುರುತ ಬೇಡಿಕೆ ದಿದಿತ್ತಿನ ದುಂಬುದ ಶಾಸಕರು ಶಕುಂತಲಾ ಶೆಟ್ಟಿ ಸೇರಿನಂಚ ಪಾಕಜನ ನಾಯಕರು ಪಾಲ್ದೊಂಡರು.
ಹಂತ ಹಂತವಾದ ಕಾಮಗಾರಿ ನಡಪೆರೆಯುತ್ತಿದ್ದು ಆಯ್ನಾತ್ ಬೇಗ ಮುಗಿಪುನ ವಿಶ್ವಾಸದಿ ಹೊಂದಿರು ಅಧಿಕಾರಿಗಳು ಬರ್ಪುನ ವಾರ ಆರ್ಕಿಟೆಕ್ಟ್ಲು ಬರ್ಪೆರು DPR ಮಲ್ತದು ಮಾಸ್ಟರ್ ಪ್ಲಾನ್ ತಯಾರು ಮಲ್ತದು ಸರ್ಕಾರಗೂ ಸಂದ ಉಂಡು 20 ಎಕರೆ ಜಾಗೆ ಮೆಡಿಕಲ್ ಕಾಲೇಜಿಗೂ ಬೋಡಾಪುಂಡು ಓರಿನ ಜಾಗೆಡು ದುಂಬಗು ಆಯುರ್ವೇದ ಕಾಲೇಜ್ ನರ್ಸಿಂಗ್ ಕಾಲೇಜ್ ಮಲ್ಪೆರೆ ಅನುಕೂಲ ಆವು ಮೆಡಿಕಲ್ ಎನಿಮಲ್ ಹಬ್ ಮಲ್ಪುನ ಚಿಂತನೆಲ ಉಂಡು ಮುಖ್ಯಮಂತ್ರಿಗಳ ಶಿಲಾನ್ಯಾಸ ಮಲ್ಪ ಉಂಡು ಶಾಸಕರು ಅಶೋಕ್ ಕುಮಾರ್ ರೈ ತೆರಿಪಾದಿರು ಸುರುತ ಹಂತುಡು 25,030 ಚದರ ಮೀಟರ್ ಸುತ್ತುಡು ಸುರುತ ಹಂತದ ಅಭಿವೃದ್ಧಿ ಕಾರ್ಯ ನಡಪೆರೆ ಉಂಡು 300 ಹಾಸಿಗೆ ಬುಕ 250 ಜನ ಕಲ್ಪನಾ ವ್ಯವಸ್ಥೆಗೆ ಹೊಂದುದು ಒಂದು ನಡಪೆರೆ ಉಂಡು ಈ ತಿಂಗಳು ವರದಿ ತಯಾರು ಮಲ್ತದು ಸರ್ಕಾರವು ಕೊರಿಯರ್ ಉಳ್ಳ ಅಂದು ಆರೋಗ್ಯ ಇಲಾಖೆದ ಒತ್ತು ವಿಭಾಗದ ಕಾರ್ಯತೂವನ್ನ ಇಂಜಿನಿಯರ್ ಗುರುಪ್ರಸಾದ್ ತಿರಿಪಾದಿರು. ಇವತ್ತಿನ IPHS ಸ್ಟ್ಯಾಂಡರ್ಡ್ಸ್ ಇದೆ ಮತ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ ಸ್ಟ್ಯಾಂಡರ್ಡ್ಸ್ ಇದೆ. ಅದರ ಪ್ರಕಾರ ನಾವು ಸುಸಜ್ಜಿತವಾದ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕಾಗ್ತದೆ. ಆ ದಿಶೆಯಲ್ಲಿ ನಾವು ನಮ್ಮ ಗೈಡ್ಲೈನ್ಸ್ ಪ್ರಕಾರ ನೋಡಿದಾಗ ಇಂಟೇಕು ಸ್ಟೂಡೆಂಟ್ಸು ಪರ್ ಇಯರು 50 ಸ್ಟೂಡೆಂಟ್ಸು ತಗೊಳ್ಳೋದಕ್ಕೆ ಮತ್ತು 300 ಹಾಸಿಗೆಗಳ ಕನಿಷ್ಠ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕಾಗಿರ್ತದೆ. ಈ ನಿಟ್ಟಿನಲ್ಲಿ ಅಂದರೆ ಟೋಟಲ್ 250 ಸ್ಟೂಡೆಂಟ್ಸು ಮತ್ತು 300 ಬೆಡ್ಡೆಡ್ ಹಾಸ್ಪಿಟಲ್ನ ನಾವು ಪ್ರಸ್ತಾವನೆಯನ್ನು ನಾವೀಗ ತಗೊಂಡು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ. ಇದರಲ್ಲಿ ಪ್ರಥಮ ಹಂತವಾಗಿ ಹಂತ ಹಂತವಾಗಿ ನಾವು ಅಭಿವೃದ್ಧಿ ಮಾಡಬೇಕಾಗುತ್ತೆ. ಪ್ರಥಮ ಹಂತವಾಗಿ ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಸುಮಾರು 25,000ದಿಂದ 30,000 ಚದರ ಮೀಟರ್ನಷ್ಟು ಕಟ್ಟಡ ನಿರ್ಮಾಣ ಆಗುತ್ತೆ. ಮೆಡಿಕಲ್ ಕಾಲೇಜು ಯಾವತ್ತು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು ಅದಕ್ಕೂ ಕೂಡ ಅಪಸ್ವರಗಳು ಬರುವುದನ್ನು ನೀವೆಲ್ಲ ಕಂಡಿದ್ದೀರಿ. ಅಪಸ್ವರಗಳು ಬರುವುದು ಸಹಜ, ಅದರಲ್ಲಿ ಏನು ನಾವು ಅಪಸ್ವರ ಬಂತು ಅಂತ ಹೇಳ್ಕೊಂಡು ನಾವು ಅದನ್ನು ನೊಂದಿಕೊಂಡು ನಾವು ಹಿಂದೆ ಹೋಗುವಂತಲ್ಲ, ನಾವು ಅದನ್ನು ಮಾಡಿ ತೋರಿಸುವ. ಇವತ್ತು ಬಜೆಟ್ ಅಧಿವೇಶನ ಮೊನ್ನೆ 22 ತಾರೀಕಿಗೆ ಮುಗಿದಿದೆ. ಇವತ್ತು 22, 23 ತಾರೀಕಿಗೆ ಇವತ್ತು ಅಧಿಕಾರಿಗಳು ಬೆಂಗಳೂರಿನಿಂದ ಸರ್ಕಾರದ ಸೂಚನೆ ಮೇರೆಗೆ ಪುತ್ತೂರಿಗೆ ಬರುವಂಥದ್ದಾಗಿದೆ. ಯಾರೆಲ್ಲ ಇದಕ್ಕೆ ಪ್ರಶ್ನೆ ಮಾಡ್ತಾ ಇದ್ರು ಮೆಡಿಕಲ್ ಕಾಲೇಜು ಬರ್ತದ ಇಲ್ವಾ, ಮೆಡಿಕಲ್ ಕಾಲೇಜು ಆಗ್ತದ ಹೋಗ್ತದ ಅನ್ನುವ ವಿಚಾರಗಳು ಅವರ ಗೊಂದಲ ಸೃಷ್ಟಿಯಾಗಿದ್ದು, ನನ್ನ ಸಹೋದರರಿಗೆ ನನ್ನ ಸಹೋದರರಿಗೆ ಈ ಪುತ್ತೂರಿನ ಬಂಧುಗಳಿಗೆ ಪ್ರೀತಿಯ ಬಂಧುಗಳಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಜೆಟ್ ಆದ 2 ದಿವಸದಲ್ಲಿ ಅಧಿಕಾರಿಗಳು ನಾನು ಕರೆದು ಬಂದದಲ್ಲ, ಸರ್ಕಾರದಿಂದ ಅವರಿಗೆ ಸೂಚನೆ ಮೇರೆಗೆ ಕೆಲ ಹಂತದ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಡುವಂತಹ ಕೆಲಸವನ್ನು ಮಾಡಿದರು. ಅಧಿಕಾರಿಗಳು ಬರುವಾಗ ನಾವೆಲ್ಲ ಇಲ್ಲಿ ಸೇರುವಂತ ಅವಶ್ಯಕತೆ ಇರಲಿಲ್ಲ, ಏನಿಲ್ಲ, ಅಧಿಕಾರಿಗಳು ಬಂದು ಅದನ್ನು ವೀಕ್ಷಣೆ ಮಾಡಿ ಹೋಗ್ತಾ ಇದ್ರು. ನಾನು ಯಾಕೆ ಇಷ್ಟೊಂದು ಇದಕ್ಕೆಲ್ಲ ಈ ಹಿಂದೆ ಇದಕ್ಕೆ ಹೋರಾಟ ಮಾಡಿದವರು, ಈ ಹಿಂದೆ ಅದಕ್ಕೆ ಅದನ್ನು ಆ ಜಾಗವನ್ನು ನಿಗದಿ ಮಾಡಿದವರು, ಇದಕ್ಕೆ ಇಲ್ಲಿ ಮೆಡಿಕಲ್ ಕಾಲೇಜು ಆಗಬೇಕು ಅನ್ನುವ ವಿಚಾರದಲ್ಲಿ ಯಾರು ಕಲ್ಪನೆ ಕಂಡಿದ್ದಾರೆ ಅವರನ್ನೆಲ್ಲ ಇವತ್ತು ಕರೆದದ್ದು ಯಾಕೆ ಅಂತ ಹೇಳಿದ್ರೆ, ನೀವು ಜಾಗ ನೋಡಿ ಅಂತ ಕರೆದದ್ದಲ್ಲ, ಇವರೆಲ್ಲ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಲಿಕ್ಕೆ, ಅಭಿಪ್ರಾಯವನ್ನು ಕೇಳಲಿಕ್ಕೆ ನಾವು ಇಲ್ಲಿ ಸೇರಿರುವಂಥದ್ದು. ಕಾಂತ ಪನ್ಪುನ ಸಿನಿಮಾ ತೆಲುಗು ಬೊಕ್ಕ ಹಿಂದಿಡು ಬರಿಯ ರೀತಿದು ಗುಜರಾತ್ ಚಿತ್ರೀಕರಣ ಮಲ್ತದುಂಡು ಕನ್ನಡ ಮಲಯಾಳಂ ಒರಿಯಾ ಭಾಷೆದ ಸಿನಿಮಾಡುಪ್ಪುನಂಚಿನೇ ನೆತ್ತರಕ್ಕರೆ ತುಳು ಸಿನಿಮಾಡ್ಲ ಉಲ್ಲೆ ಎಂದು ಸುಮನ್ ತಲ್ವಾರ್ ಪಂತೇರು ಆರು ತಿರುಪತಿಡು ಮಾಧ್ಯಮದ ಕ್ರೀಡ ಪಾತಿರ್ದಿರು. ಬೇತೆ ಬೇತೆ ಭಾಷೆಲಿನ ಸಿನಿಮಾ ನಾಟಿ ಆದುಪುನ ಸುಮನ್ ತಲ್ವಾರ್ ತಿರುಪತಿ ತಿಮ್ಮಪ್ಪನ ಇಂಬು ನಟ್ಟೊಂದಿರು. ತಿರುಪತಿಡ ಆಡಳಿತ ಮಂಡಳಿದಕ್ಲು ಅರಿನ ವಿಶೇಷವಾದ ಎದುಕೊಂದಿರು. ತಿರುಪತಿ ತಿರುಮಲಡು ತಿಮ್ಮಪ್ಪ ದೇವೇರ್ನ ಇಂಬು ನಟ್ಟೊಂದು ಪ್ರಸಾದದೆತೊಂದು ಐದು ಬೊಕ್ಕ ಮಾಧ್ಯಮದ ಕ್ರೀಡ ಪಾತಿರು. ಯುಗಾದಿ ಮುಟ್ಟ ಬರೊಂದುಂಡು ಅಂಚಾದ ತಿರುಮಲಿಗೆ ಬೈದೆ ತಿರುಪತಿ ತಿಮ್ಮಪ್ಪ ದೇವೇರು ಮಾತಾಪುರ್ತುಡ್ಲೆಯನ್ನ ಕೈಪತ್ತಿರು ನಟ್ಟೊಣ್ಣ ಮಾತಾ ಕುರ್ತಿರು ಅಂಚಾದ ದೇಶದ ಮಾತೆರೆಗಳ ಎಡ್ಡೆ ಮಲ್ಪುಲೆ ಎಂದು ಸುಗ್ಗಿತೋಣಿಯರೆ ಯುಗಾದಿದ ಪೊರ್ತುಡು ಬೈದೆ ಎಂದು ಸುಮನ್ ತಲ್ವಾರ್ ಪಂಡೇರು. ಸಿನಿಮಾಲಿನ ಬಗೆಟ್ ಪಾತಿರ್ದು ಕಾಂತ ಪನ್ಪುನ ಸಿನಿಮಾ ತೆಲುಗು ಬೊಕ್ಕ ಹಿಂದಿಡು ಬರೆಯರುಂಡು ಗುಜರಾತ್ ಚಿತ್ರೀಕರಣ ಮಲ್ತದುಂಡು ಐಟ್ ಲೀಡ್ ರೋಲ್ಡ್ ಉಳ್ಳೆ. ಕನ್ನಡ ಮಲಯಾಳಂ ಒರಿಯಾ ಭಾಷೆಲಿನ ಸಿನಿಮಾಲ ಚಿತ್ರೀಕರಣ ಒಂದುಂಡು. ಪುಟ್ಟೂರುಡು ತುಳು ಭಾಷೆದ ನೆತ್ತರಕೆರೆ ಪನ್ಪುನ ಸಿನಿಮೋಡ್ಲ ಉಳ್ಳೆ ಎಂದು ಸುಮನ್ ತಲ್ವಾರ್ ಪಂಡೇರು. ಕರೆನ 5 ವರ್ಷಲಿಡ್ದು ಸಿನಿಮಾ ರಂಗುಡುಪುನ ಸುಮನ್ 10 ಹೆಚ್ಚ ಭಾಷೆಲಿನ 700 ಹೆಚ್ಚ ಸಿನಿಮಾಲೆಡು ಕಲಾವಿದರಾದುಳ್ಳಿರು. ಕುಡ್ಲ ಮೂಲದ ತುಳುವೆ ಸುಮನ್ ತಲ್ವಾರ್ ತೆಲುಗು ಸಿನಿಮಾ ರಂಗೋಡು 1998 ಸೊನ್ಪ ಮುಟ್ಟ ಪಾಕ ಸಿನಿಮಾಲೆಡು ರೈಸಿದಿತ್ತೀರು.
వెయిట్ అని చెప్పిన వెహికల్ ఆడబెట్టావు కదరా వెహికల్ ఉద్దేశం ఏంటంటే ఉగాది వస్తుంది. సో ఉగాది వచ్చినప్పుడు చాలా క్రౌడ్ ఉంటుంది, ఇబ్బంది పెట్టడం కరెక్ట్ కాదని చెప్పేసి రావడం జరిగింది. అలాగే మా మిత్రులందరూ బెంగళూరు నుంచి ఇండస్ట్రియలిస్ట్, డాక్టర్స్ వాళ్ళందరూ వచ్చారు. వెంకటేశ్వర స్వామి దర్శనం కావాలంటే వాళ్ళు పాపం ఎన్నో సంవత్సరాల నుంచి వెయిట్ చేస్తున్నారు. సో వాళ్ళ కోసం ఈరోజు విఐపి అరేంజ్ చేసి ఈరోజు వాళ్ళని పెట్టాము. అండ్ అంటే మెయిన్ ఏంటంటే మనకి ఉగాది అంటే తర్వాత అందరికీ మన తెలుగు వాళ్ళందరికీ ఏంటంటే ఒక నూతన సంవత్సరం. సో గతంలో ఏం జరిగింది అనేది మర్చిపోయి ఇంకా ముందు ఏంటంటే అందరికీ మంచి జరగాలి. అది ఏదైనా సరే, సినిమా ఉండొచ్చు, రాజకీయం ఉండొచ్చు, వ్యాపారం ఉండొచ్చు, అందరూ క్షేమంగా ఉండాలి. అదే మాదిరి అందరూ మంచి ఆరోగ్యంతో ఉండాలి. అండ్ అందరూ మంచి వాళ్ళ బిజినెస్ అన్నీ బాగా ముందుకు వెళ్ళాలి. పిల్లలు బాగా చదువుకోవాలి. అండ్ రాష్ట్రంలో కూడా చాలామంది ఏంటంటే డెవలప్మెంట్ జరగాలి. సో అందరూ బాగుండాలి. ఇది అంతకన్నా ఇంకా దేవుడి దగ్గర అడిగేది లేదు. అన్ని ఫ్యామిలీస్, మా అభిమానులు, మా కోసం ప్రార్థన చేసిన వాళ్ళు, నాతో పాటు ట్రావెల్ చేస్తున్న వాళ్ళు, ట్రావెల్ చేసిన వాళ్ళు అందరూ బాగుండాలి, అందరూ హ్యాపీగా ఉండాలి. కష్టంతో వెంకటేశ్వర స్వామిని అడిగారు. ఇప్పుడు యాజ్ ఇట్ ఈస్ హిందీ, తెలుగు కాంతా అని ఒక సినిమా జరుగుతుంది. అది షూటింగ్ గుజరాత్లో సాపుతారా అన్న ఊర్లో జరిగింది. తెలుగు, కన్నడ దాంట్లో సత్యంగారు అబ్బాయి అని చెప్పేసి నేను చెప్పేదాన్ని మెయిన్ లీడ్ రోల్స్, ఆల్మోస్ట్ ఆల్ లీడ్ రోల్స్ చేస్తున్నాను. ధర్మస్థల నియోజకవర్గం అంటే 3 సినిమాలు ఇది మెయిన్ లీడ్ రోల్స్ కింద చేస్తున్నాను. మిగతా నేను క్యారెక్టర్ ఆర్టిస్ట్ కదా. అదే మాదిరిగా కన్నడ అండ్ మలయాళం, ఒరియా ఈ లాంగ్వేజెస్లో జరుగుతుంది షూటింగ్. తులు లాంగ్వేజ్లో కూడా ఒక పిక్చర్ నెత్తెర కెరె అని ఒక సినిమా ఫస్ట్ టైం నేను తులు లాంగ్వేజ్లో ఎంటర్ అయ్యాను నేను. సో పిక్చర్ చాలా బాగా వచ్చింది, క్యారెక్టర్ కూడా చాలా బాగా వచ్చింది. సో ప్రజెంట్ దేవుడు ఆశీర్వాదం వల్ల అంటే నేను బిజీగా ఉన్నాను, వేరే లాంగ్వేజెస్లో బిజీగా ఉన్నాను, బాగా తిరుగుతున్నాను. సో నాకు దేవుడిచ్చిన మీ అందరికీ తెలుసు, అన్నమయ్యలో వెంకటేశ్వర స్వామిగా నాకు ఇచ్చారు, ರಾಮದಾಸರ ರಾಮುಡಿಗೆ ಪುತ್ತೂರದ ಕೂರ್ನಾಟಕ ಪಳ್ಳಿದ ಸಭಾಂಗಣಡು ಧಾರ್ಮಿಕ ಸೌಹಾರ್ದತೆ ಬೊಕ್ಕ ಒಗ್ಗಟ್ಟದ ಗುರುತುದಂಚ ಇಫ್ತಾರ್ ಕೂಟ ನಡಪಾದಿರು. ಸುಮಾರು 400 ಜನ ಪಾಲ್ಗೊಂಡಿರು. ಪುತ್ತೂರದ ಉದ್ಯಮಿ ಶಿವಪ್ರಸಾದ್ ರೈ ಸೌಹಾರ್ದತೆದ ದಿಟ್ಟಿಡು ಪುತ್ತೂರು ಕೂರ್ನಾಟಕ ಪಳ್ಳಿದ ಸಭಾಂಗಣಡು ಇಫ್ತಾರ್ ಕೂಟ ನಡಪಾದಿತ್ತಿರು. ಧಾರ್ಮಿಕ ಸೌಹಾರ್ದತೆ ಬೊಕ್ಕ ಒಗ್ಗಟ್ಟದ ಗುರುತ್ವಾದ ಈ ಕೂಟ ಮುಡಿದು ಬತ್ತಂಡು. 4ನೇ ವರ್ಷದ ಈ ಇಫ್ತಾರ್ ಕೂಟಡು ಸುಮಾರು 400 ಜನ ಪಾಲ್ಗೊಂಡಿರು. ಕೂರ್ನಾಟಕ ಪೀರ್ ಮೊಹಲ್ಲಾ ಮೊಹಿಯುದ್ದೀನ್ ಜುಮ್ಮಾ ಪಳ್ಳಿದ ಕಾರ್ಯಂತಿರು MM ಅಬ್ದುಲ್ ಅಜೀಜ್ ಪಾತಿರ್ದು. ಒರಿ ಸೌಹಾರ್ದತೆದ ಗುಣ ಉಪ್ಪುನ ಶಿವಪ್ರಸಾದ್ ರೈಯರ್ನ ಆಚಾರ ವಿಚಾರ ನಂಬಿಕೆ ಬೇತೆ ಬೇತೆ ಆದಿತ್ತಿನದ ಬೇತೆ ಧರ್ಮದ ಕಣ ಒಟ್ಟುಗುಪ್ಪುನ ಪ್ರೀತಿ ಕಾಳಾಜಿ ಮಲ್ಲೆ ಅರಣ ಈ ಬಂಧುತ್ವ ಎಂಕಣ ಮುಸಲ್ಮಾನ ಬಂಧುಲೆಗೆ ಒಂಜಿ ಸಂತೋಷದ ವಿಚಾರ ಅನ್ ಪಂಡಿರು. ಕೂರ್ನಾಟಕ ಪಳ್ಳಿದ ಗುರುಕಾರ್ಯರು KH ಖಾಸಿಂ ಹಾಜಿ, ಪ್ರಶಾಂತ್ ಶೆಟ್ಟಿ, ರೋಷನ್ ರೆಬಲ್ಲೋ ಇಫ್ತಾರ್ ಕೂಟೋಡು ಪಾಲ್ಗೊಂಡಿರು. ಶಿವಪ್ರಸಾದ್ ಶೆಟ್ಟಿಯವರು ಅವರ ವತಿಯಿಂದ ಇವತ್ತೊಂದು ಇಫ್ತಾರ್ ಕೂಟವನ್ನು ಅವರು ಏರ್ಪಡಿಸಿರುತ್ತಾರೆ. ಅದು ನಮಗೆ ಬಹಳ ಒಂದು ಸಂತೋಷ. ಅವರ ನಂಬಿಕೆ, ಅವರ ಆಚಾರ ವಿಚಾರ ವಿಭಿನ್ನವಾಗಿದ್ದರೂ ಕೂಡ ನಮ್ಮಲ್ಲಿರುವಂತಹ ಬಂಧುತ್ವ, ಅನ್ಯ ಧರ್ಮದಲ್ಲಿರುವಂತಹ ಗೌರವವನ್ನು ನಮಗೆ ಇಲ್ಲಿ ಕಾಣ್ತಾ ಇದೆ. ಅವರು ಇಲ್ಲಿಗೆ ಬಂದ ನಂತರ ಅಂದರೆ ಸುಮಾರು ಬಹುಶಃ ಒಂದು 4 ವರ್ಷದಿಂದ ಪ್ರತಿ ವರ್ಷ ಕೂಡ ರಂಜಾನ್ನಲ್ಲಿ ಅವರ ವತಿಯಿಂದ ಈ ಒಂದು ಇಫ್ತಾರ್ ಕೂಟವನ್ನು ಆಯೋಜಿಸುತ್ತಾ ಇದ್ದಾರೆ. ಇದು ನಮಗೆಲ್ಲರಿಗೂ ಬಹಳ ಒಂದು ಸಂತೋಷದ ವಿಚಾರ. ಜೊತೆಗೆ ಅವರಲ್ಲಿರುವಂತಹ ಒಂದು ಆ ಸೌಹಾರ್ದ, ಆ ಒಂದು ವಿಶಾಲವಾದ ಮನೋಭಾವವನ್ನು ಅದು ಸೂಚಿಸ್ತಾ ಇದೆ ನಮಗೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಅಂತ ಮಾತ್ರ ಅಲ್ಲ, ನಮ್ಮ ಈ ಮಸೀದಿಯ ಅಂಗಳದಲ್ಲಿ ಪ್ರತಿ ವರ್ಷಕ್ಕೆ ಒಂದು 2 ಸಲ 3 ಸಲ ನಡೆಯುವಂತಹ ಮತ ಪ್ರವಚನ ಕಾರ್ಯಕ್ರಮ ಆಗಿರಲಿ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮ ಆಗಿರಲಿ, ಅದೆಲ್ಲದಕ್ಕೂ ಅವರು ಬಹಳ ಒಂದು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಕೂತ್ಕೊಳ್ಳಿಕ್ಕೆ ಜನರಿಗೆ ಸ್ಥಳದ ಅವಕಾಶ ಇಲ್ಲದಾದಾಗ ಅವರ ಮನೆಯ ಅಂಗಳದಲ್ಲಿ ಕೂಡ ನಮಗೆ ಬೇಕಾದಂತಹ ಆಸನಗಳನ್ನು ನೀಡಿ ಅಲ್ಲಿ ಕೂತುಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡುವಂತಹ ಒಂದು ವಿಶಾಲವಾದ ಮನೋಭಾವ ಅವರಿಗಿದೆ. ಇವತ್ತು ನಮಗೆಲ್ಲ ಬಹಳ ಒಂದು ಸಂತೋಷದ ವಿಷಯ. ಇವತ್ತು
ಶಿವಪುರ ಶೆಟ್ಟಿ ಬಂದಿದ್ದಾರಾ? ಅವರಿಗೆ ಬರ್ತಾ ಇದ್ದಾರೆ. ಅವರ ಜೊತೆಗೆ ಅವರ ಬಳಗ ನಮ್ಮ ಪಚ್ಚಣ್ಣ, ಅದೇ ರೀತಿ ಅಖಿಲ್, ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಮ್ಮ ಈ ಪೀರ್ ಮೊಹಲ್ಲಂ ಸಮೀರ್ ಮಲ್ಲಡ್ಕ ಜೊತೆಗೆ ಎಲ್ಲರನ್ನು ನಮ್ಮ ಪೀರ್ ಮೊಹಲ್ಲಂ ಮುಹಿದ್ದೀನ್ ಜಮಾತ್ ಕಮಿಟಿಯ ವತಿಯಿಂದ ಅವರನ್ನು ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ನಿಲೆಟು ಉರುವ ಚಿಲಿಂಬಿದ ಸಾಯಿಶಕ್ತಿ ಕಲಾ ಬಳಗ ಅರ್ಪಣೆ ಮಲ್ಪುನ ತುಳು ಜನಪದ ನಾಟಕ ಜೋಡು ಜೀಟಿಗೆದ 25ನೇ ಪ್ರದರ್ಶನದ ಸಂಭ್ರಮಾಚರಣೆ ಕುಡ್ಲದ ಪುರಭವನೋಡು ನಡೆದಿದೆ. ತುಳು ಜನಪದ ನಾಟಕ ಜೋಡು ಜೀಟಿಗೆದ 25ನೇ ಪ್ರದರ್ಶನದ ಸಂಭ್ರಮ ಆಚರಣೆ ಕುಡ್ಲದ ಪುರಭವನೋಡು ನಡೆದಿದೆ. ಈ ನಾಟಕನು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ನಿಲೆಟು ಉರುವ ಚಿಲಿಂಬಿದ ಸಾಯಿಶಕ್ತಿ ಕಲಾ ಬಳಗ ಅರ್ಪಣೆ ಮಲ್ತೊಂದುಂಡು. ಜಾಗತಿಕ ಬಂಟೆರ್ನ ಸಂಗೊಲಿನ ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ ಪಾತಿರ್ದು ಲಾವಣ್ಯ ವಿಶ್ವಾಸ್ ಕುಮಾರ್ ದಾಸ್ ತಯಾರು ಮಲ್ತದು ಅರನ ನಿರ್ದೇಶನಡು ಮೂಡ್ದು ಬತ್ತನ ಜೋಡು ಜೀಟಿಗೆ ನಾಟಕ ಈ ತೊಡ್ತುಗೆ ದೇಶದ ಪಾಕಕಡೆಟ್ಟು ಪ್ರದರ್ಶನ ಆದು ಜನ ಮೆಚ್ಚುಗೆ ಪಡೆತಿನೆಂದು ಪಂಡೀರು. ಉರುವ ಚಿಲಿಂಬಿ ಶಿರಡಿ ಸಾಯಿಬಾಬಾ ಮಂದಿರದ ಗುರುಕಾರ್ಯರು ವಿಶ್ವಾಸ್ ಕುಮಾರ್ ದಾಸ್ ಪಾತಿರ್ದು ಈ ಕೂಟದ ಸುರೂತ ಕಾಣಿಕೆ ಬೊಳ್ಳಿ ಮಲೆತ ಶಿವಶಕ್ತಿಲು ನಾಟಕ ಎಳ್ಪೊಡ್ದು ಹೆಚ್ಚ ಪ್ರದರ್ಶನ ತೂತುನೊಂದು ಪಂಡೀರು. ಪುದರ್ಪೋಯಿ ರಂಗನಟಿ ನಿರ್ದೇಶಕರು ಸುಧೀರ್ ರಾಜ್ ಉರುವ, ಸಂಗೀತ ನಿರ್ದೇಶಕರು GS ಕಾರಂತರಿಗೆ ಸಮ್ಮಾನದ ಮರ್ಯಾದೆ ಮಂತಿರು. ಲಾವಣ್ಯ ವಿಶ್ವಾಸ್ ಕುಮಾರ್ ದಾಸ್, ಕೀರ್ತನ್ ಭಂಡಾರಿ ಕುಳಾಯಿ, ಶಿನಾಯ್ ಜೋಸೆಫ್ ಎರೆಗೆ ಮರ್ಯಾದೆ ಸಂದಾಯಿತಾಂಡು. ಜ್ಯೋತಿಷಿರು HT ರಾಧಾಕೃಷ್ಣ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರದ ಪೊಂಜರಣ ಸಂಘದ ಗುರುಕಾರ್ದಿ ಉಷಾ ಪ್ರಭಾಕರ್ ಏಯಾಡಿ, ಒಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರು ಗಣೇಶ್ ಅತ್ತಾವರ ಕಾರ್ಯಕ್ರಮಟು ಪಾಲ್ಗೊಂಡಿರು. ಇನಿ ಯಂಗ್ಸ್ಟರ್ ಜೋಗ ಪ್ರತಿಯೊಂದು ರೋಲ್ಲ ಅವಲ ಕಲ್ಲುಡ್ಲ ಕಲ್ಕುಡೆಲ್ಲ ಬಂದಾಗ ಅವು ದೈವಲೇನೆ ಒಂಜಿ ಸ್ವರೂಪ ತುಯ್ಲಕ ಆತು ಒಂಜಿ ನಂಗೆ ಭಾವನೆ ಬರ್ಪುಂಡು. ಟೋಟಲಿ ಭಾರಿ ಪೊರ್ಲುಡು ಆವೊಂದುಂಡು. ನನ್ನ 25 ಪ್ರದರ್ಶನ ಆಂಡು ಮುಂದೆ ಕಡೆ ಪಂಡೇರು 1000 ಪ್ರದರ್ಶನ ಆವಡು ಖಂಡಿತ ಅಪ್ಪೆನ ಕಲ್ಲುಟ್ಟಿ ಅಪ್ಪೆನಲ್ಲ ಅಂಚನೆ ಕಲ್ಕುಡನ ಆಶೀರ್ವಾದೋಡು 1000 ಪ್ರದರ್ಶನ ಆಡು ಐಟ್ ಮಲ್ಪುನ ಜೋಕ್ಲೆಗ್ ಶಕ್ತಿ ಬರಡು ಅಕಲ್ನ ಇಡೀ ಜೀವನ ಎಡ್ಡಾಡು ಅಂಚನೆ ಅಕಲು ಕುಮಾರಣ್ಣಲ್ಲ ಅರ್ನ ಧರ್ಮಪತ್ನಿಗಳ ಸಾಯಿಬಾಬೇರ್ನ ಆಶೀರ್ವಾದ ಉಂಡು ಅಕಲಿಗೆ ದೈವದೇವರನ್ನ ಆಶೀರ್ವಾದ ಒಪ್ಪಾಡು ನಮ್ಮ ತುಳುನಾಡ್ದಕ್ಕೂ ಮಾತಾ ಸಪೋರ್ಟ್ ಮಲ್ಪುಗ ಅಕಲೆ ನಾನು ಎನ್ನಂದಾಜಿ ಊರುಡ್ದು ಹೆಚ್ಚ ಪಿದಾಯಿಗೆ ಲೆತ್ತೊಂದುಲ್ಲೇರು ಗುಜರಾತ್ದಾಗ ಲೆತ್ತೊಂದುಲ್ಲೇರು ಪೂನೋಡು ಮೂಜಿ ಬಂಡ್ಸಂಗೊಂಡು ಅಕುಲ್ಲ ಲೆಪ್ಪೋಡು ಬರೋದಿಲ್ಲೇರು ಅಂಚ ಮಾತಾ ಸಮಾಜದಕ್ಕುಲ್ಲ ಸಾಕಾರ ಕೊರುವೇರು ನಾನು ಹೆಚ್ಚ ಪಾತೇರು ಪೋಪುಜಿ ಮಾತೇರಲ್ಲ ಎಡ್ಡೆ ಆವಡು ಇನ್ನೀತೆ 2 ಜನಕ್ಕೆ ಸನ್ಮಾನ ಅಂಡು ಅಕಲಿಗೆ ಸನ್ಮಾನದಾದ ನಮ್ಮ ಶಾಲು ಪಾಡುವ ಒಂಜಿ ಕಿರೀಟ ದೀಪ ಒಂದು ಹಾರ ಪಾಡುವ ಅವು ಅಂಡ ಐತ ಬಿಲೆ ಮಸ್ತು ಉಂಡು. ಅಕಲು ಇಡೀ ಜೀವಮಾನ ಸೊಂದನೆಕ್ ಜೀವಮಾನ ಸ್ಯಾಕ್ರಿಫೈಸ್ ಮಲ್ದೆಕ್ ಅಕಲ್ ಒಂಜಿ ರೆಕಗ್ನೈಸ್ ಮತ್ತು ಅಕಲ್ ಒಂಜಿ ಆತ್ಮಗೂ ಶಾಂತಿ ಆಪುಂಡು. ಆತ್ಮ ಎಂಕುಲ್ ಮಲ್ದಿನ ಬೇಲೆಗೆ ಒಂಜಿ ರೆಕಗ್ನೈಸ್ ತಿಕ್ಕಣಂದು ನಮ್ಮ ಎತ್ತಿರುಣ ಆತು ನಮ್ಮ ಕಲಾವಿದರಿಗೆ ಸನ್ಮಾನ ಮಲ್ಪನ ಒಂಜಿ ಕೆಲಸದಿ ಓಡು ನೆತ್ತ ಕಾರ್ಣಿಕ ಎಂಜಿನ ವಾ ರೀತಿಡು ಉಂಟಾಯರ ಕಾರಣ ಎಂಜಿನ ನೆಂಟು ಮನ್ಪುನೇನು ಒಂದು ಜನಕ್ಲೆಲ್ಲ ತೆರಿಯಾಡು ಎಂಕ್ ನಿಜವಾದ ಎಂಕಲ ತಿಳಿವಳಿಕೆ ಇದ್ದಾನೆ ಎಂಕಲಕ್ಕೆ ಏರೆಗಳ ಗೊತ್ತಿದ್ದಾನೆ ನಮ್ಮ ಪೋಪ ದೇವಸ್ಥಾನ ಪೋಪ ಕೈ ಮುಯ್ಯುವ ಗಂಧ ಪ್ರಸಾದ ಕೊರ್ಬೇರು ನಂಗೆ ಭಯಭಕ್ತಿ ಉಪ್ಪುಂಡು ಖಂಡಿತವಾದಲ್ಲ ಅಣ್ಣ ಅವು ದೇವಸ್ಥಾನದ ಹಿನ್ನೆಲೆ ಆವಡು ಅಥವಾ ದೇವರನ ಹಿನ್ನೆಲೆ ಆವಡು ನಮ್ಮ ತೆರಿದು ಪೂಜಾ ಅದು ನಮ್ಮ ಜೋಕುಲಿಗೆ ಅಕಲೇ ತೆರಿದು ಪೂಜೆ ಹಿರಿಯ ಅಕಲೇ ಗೊತ್ತುಪುಂಡು ಹಿರಿಯ ಅಕಲ್ನ ಮುಖ ಮೂಲಕನೇ ಅಂತ್ಯ ಅದು ಪೋಪುಂಡು ಹಿರಿಯ ಅಕಲ್ ಪುನಃ ಅಕಲೊಟ್ಟಿಗೆ ಪೋಪುಂಡು ಐದು ಬೊಕ್ಕದ ಅಕಲಿಗೆ ಪುಸ್ತಕಗಳು ಕೆಲವು ಬರೆದು ಪೋರು ಜನಕ್ಲೆ ಮಾತೆರೆಗಳ ಪುಸ್ತಕ ಓದು ನಂಚಿನ ಒಂದು ಪೂಜೆ ಅಣ್ಣ ಆಯ್ತು ತಿಳುವಳಿಕೆನೇ ಪೂಜೆ ನೆತ್ತ ವಿಷಯಡು ಒಂದು ಜನಕ್ಲೆ ಮಾಹಿತಿ ಇತ್ತು ನಮ್ಮ ಕಟೀಲ್ ದಪ್ಪೆನ ಒಂಜಿ ಆಟ ಯಕ್ಷಗಾನದ ಮೂಲಕ ಕಟೀಲ್ ದಪ್ಪೆನ ತೋಜವೇರು ಕಟೀಲ್ ದಪ್ಪೆನ ಸ್ಟೋರಿ ಎಂಜಿನ ಬಂದ್ಬಿಟ್ಟು ಆ ಯಕ್ಷಗಾನದ ಮೂಲಕ ಮಾತೆರೆಗಳನ್ನು ತೆರೆಯುವಂಚಿನ ಅವಕಾಶ ಆಗ್ತದೆ ಅಂಚನೆ ಪ್ರತಿ ಒಂಜಿ ಇಂಚಿನ ಒಂಜಿ ಪೌರಾಣಿಕ ಅಥವಾ ಜಾನಪದ ನಾಟಕಗಳು ಒಂಜಿ ಹಿನ್ನೆಲೆ ಉಪ್ಪುಂಡು
ಅವು ನಮ್ಮ ದುಮ್ಮದ ಸಂಸ್ಕೃತಿ ಅಥವಾ ಜಾನಪದ ರೀತಿ ಆ ರೀತಿ ನಡತೊಂದು ಬೈದಿನ ಬೆಳೆಯೊಂದು ಬೈದಿನ ಮನ್ಪುನೇನು ಜನಗಳಿಗೆ ಮನವರಿಕೆ ಮಾಡ್ಕೊಂಡು ದುಮ್ಮದ ನಮ್ಮ ಪೀಳಿಗೆಗಳ ನೇನು ತೆರಿಪಾವನಂಚಿನ ಕೆಲಸ ಮಲ್ಪರೆ ಸಾಧ್ಯ ಆಪಣ್ಣೊಂದು ಪನಿಯರ ಇಚ್ಛೆ ಪಡುವೆ. ಕುಡ್ಲದ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿ ಪರ ಬಸ್ ಸ್ಟ್ಯಾಂಡ್ ಹಂಪನಕಟ್ಟೆದ 5ನೇ ವರ್ಷದ ಸೇವೆ ಆಟ ಐತಾರ ಶರವ್ ಕ್ಷೇತ್ರೋಡು ನಡೆತದೆ. ಪಾವಂಜಿ ಮೇಳಡ್ದು ಶ್ರೀದೇವಿ ಮಹಾತ್ಮೆ ಆಟ ಗೊಬ್ಬಾಯರು. ಕುಡ್ಲ ಹಂಪನಗಟ್ಟೆ ಪರ ಬಸ್ ಸ್ಟ್ಯಾಂಡ್ದ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿದ 5ನೇ ವರ್ಷದ ಸೇವೆ ಆಟ ಐತಾರ ಕುಡ್ಲದ ಶರವ್ ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನದ ಎದುರು ಅರ್ಚನೆ ಮಲ್ತಿದ್ದೇರು. ಪಾವಂಜಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಮೇಳದ ಕೆಡ್ದು ದೀವಣ್ಣ ಈ ಕಾರ್ಯಕ್ರಮಟು ಚೌಕಿ ಪೂಜೆ ಕರಿತದ ಶ್ರೀದೇವಿ ಮಹಾತ್ಮೆ ಪ್ರಸಂಗದ ಆಟ ಗೊಬ್ಬುದು ತೋಜಾರು. ರಂಗಸ್ಥಳೊಟ್ಟು ನಡತ್ನ ಎಲ್ಲೆಲೇಸಿಡು ಶಾಸಕರು ವೇದವ್ಯಾಸ ಕಾಮತ್ ಪಾತಿರ್ದು ಇತಿಹಾಸ ಪುರಾಣ ಕಥೆಕ್ಲಿನ ನಂಕ ತೆರಿಪಾವನ ಕಲೆ ಯಕ್ಷಗಾನ ಮಾತೆರ್ಲ ಸೇರ್ದು ಉಂದೆಕ್ ಶಕ್ತಿ ದಿಂಜಾಗ ಕಲಾವಿದರಿಗೆ ಶಕ್ತಿ ಕೊರ್ಪುನ ಸತೀಶ್ ಶೆಟ್ಟಿ ಪಟ್ಲದಾರ ತುಳುನಾಡು ಮಾತ್ರತ್ ದೇಶಪಿದಯ ದೇಶೋಡ್ಲ ಯಕ್ಷಗಾನ ಕಲೆಕ್ಕಾದ ಪುಣ್ಯೊಂದುಲ್ಲಿருந்து ಪಂಡಿರು. ಪಾವಂಜಿ ಮೇಳದ ಸಂಚಾಲಕರು ಬುಕ ಭಾಗವತಿರು ಸತೀಶ್ ಶೆಟ್ಟಿ ಪಟ್ಲದಾರಿಗೆ ಶ್ರೀ ಶಾರದಾಂಬಿನ ಮೂರ್ತಿ ನೆಂಪುದ ಕಾಣಿಕೆ ಕೊರ್ದು ಸಮ್ಮನದ ಮರ್ಯಾದೆ ಮಲ್ತೇರು. ಸತೀಶ್ ಶೆಟ್ಟಿ ಪಾತಿರ್ದು ಈ ಸೇವೆ ಆಟ ಪರ ಬಸ್ ಸ್ಟ್ಯಾಂಡ್ ಆವೊಂದಿತ್ತದು ಇತ್ತೆ ಅವಳು ಸಾಧ್ಯ ಆವಂದು ನಡೆದವರ ಶರವು ಗಣಪತಿನ ಸಾನ್ನಿಧ್ಯೋಡು ನಡೆತೊಂದುಂಡು. ಈ ಸೇವೆಗೆ ದೇವೇರ್ನ ಇಡೀ ಆಶೀರ್ವಾದ ಉಪ್ಪಡನ್ನು ಪಂಡಿರು. ಶರವ್ ಕ್ಷೇತ್ರದ ಆಡಳಿತ ಮುಕ್ತೇಸರಿರು ಶರವ್ ರಾಘವೇಂದ್ರ ಶಾಸ್ತ್ರಿಲಿಗೆ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿದ ನೆಲೆಟ್ಟು ಮರ್ಯಾದೆ ಅರ್ಪಣೆ ಮಲ್ತೇರು. ಶಾಸ್ತ್ರಿಲು ಪಾತಿರ್ದು ನಮ್ಮ ಸಂಸ್ಕೃತಿ ಸಂಸ್ಕಾರನು ಜನಪ್ರಿಯ ಕೊರ್ದು ಯಕ್ಷಗಾನದಂಚಿನ ಕಲೆನ ಒರಿಪೆರೆ ಸಮಿತಿಗೆ ದೇವೇರು ಸಂಪತ್ತು ಕೊರಡೊಂದು ಎಡ್ಡೆಪ್ಪು ಬಯಕೇರು. ಕಾರ್ ಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ಅಡಿಗೆ ಬಾಲಕೃಷ್ಣ ಶೆನೆ ಬೊಕ್ಕ ಮುಕ್ತೇಸರಿರು ಸತೀಶ್ ಪ್ರಭುಕ್ಲೆಗ್ ಮರ್ಯಾದೆ ಸಂದಾಯಿತ ಮಲ್ತೇರು. ಸಾಮಾಜಿಕ ರಾಜಕೀಯ ನಾಯಕರು ರಮಾನಂದ ಪೂಜಾರಿ ಬೋಳಾರ ಬೊಕ್ಕ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಮಿತಿದ ಪದಾಧಿಕಾರಿಗಳು ಈ ಪೊರ್ತುಡಿತೀರು. ಮರ್ಯಾದೆ ಅರ್ಪಣೆ ಲೇಸಿಡ್ದು ಬೊಕ್ಕ ಶ್ರೀದೇವಿ ಮಹಾತ್ಮೆ ಆಟ ದುಂಬರಿಂಡು. ನಂಗೆ ಇತಿಹಾಸನ ಗೊತ್ತು ಮಲ್ಪುನಂಚಿನ ಪುರಾಣಿಕ ವ್ಯವಸ್ಥೆಯನ್ನು ಗೊತ್ತು ಮಲ್ಪುನಂಚಿನ ಒಂದು ನೃತ್ಯ ದುಂಪಡು ಆಪುನಂಚಿನ ವಿಚಾರನ ಜನಕ್ಲೆಗೆ ತೋಜುಪಾದು ಕೊರ್ಪುನಂಚಿನ ವಿಶೇಷವಾಯಿನಂಚಿನ ಕಲೆ ಅವು ಈ ಯಕ್ಷಗಾನ. ಐಕಾದ ಈ ಯಕ್ಷಗಾನಗೆ ನನಾತು ಒತ್ತು ಕೊರ್ಪು ಲೆಕ್ಕನೆ ನಮ್ಮ ಪಟ್ಲ ಸತೀಶ್ ಅಣ್ಣೆ ನಿರಂತರವಾದ ಆರ್ನ ಪರಿಶ್ರಮ ಆರ್ನ ಪ್ರಯತ್ನ ದೇಶ ವಿದೇಶಡ್ ಕೇವಲ ಈ ತುಳುನಾಡು ಕರಾವಳಿ ಮಾತ್ರ ಬೇತೆ ಬೇತೆ ದೇಶಡ್ಲ ಅರ್ನ ಯಶಸ್ವಿಯಾಯಿನಂಚಿನ ಬೇತೆ ಬೇತೆ ಪ್ರದರ್ಶನ ಮಲ್ತೊಂದು ನಮ್ಮ ತುಳುನಾಡದ ಇತಿಹಾಸ ಬಕ ತುಳುನಾಡದ ಈ ವಿಶೇಷತೆ ಈ ಕಲೆ ಬೇತೆ ಬೇತೆ ಕಡೆಟ್ಟು ವಿಸ್ತರಣೆ ಮಲ್ಪನಂಚಿನ ಪ್ರಯತ್ನ ಅರ್ನ ಮುಖಾಂತರ ಒಂದುಂಡು. ಸತತ 5 ವರ್ಷಡ್ ಈ ಸೇವೆ ನಮ್ಮ ಪ್ರಸನ್ನಲ ಪಚ್ಚನಲ ಬುಕ್ಕ ಮಾತ ಸಹಕಾರಡ್ ಪರ ಬಸ್ ಸ್ಟ್ಯಾಂಡ್ ಮಲ್ತೊಂದಿತ್ತೀರಿ. ಅಲ್ಪದ ಬಿಲ್ಡಿಂಗ್ದ ವ್ಯವಸ್ಥೆ ಆಯ್ ನಡೆದವರು ಅಲ್ಪ ಮಲ್ಪೆರೆ ವ್ಯವಸ್ಥೆ ಇಚ್ಚಂದೆ ರೋಡ್ ಒಂಜಿ ಆವಡೊಂದು ಪನ್ಪುಣ ಒಂಜಿ ಆಸೆ ಇತ್ತಂಡ್ರಿ ವೇದಂಡೆಲ್ಲ ಭಾರಿ ಟ್ರೈ ಮಲ್ತೀರಿ. ಪಾಪ ವಿಧಾನಸಭೆತ ಕಲಾಪ ಒಂದಿತ್ತಲ್ನ ಎನಿ ಟೈಮ್ ಫೋನ್ ಮನ್ಪುಣಗೆಲ್ಲ ಕೂಡ ರಿಪೀಟ್ ಮಂತದ ಮಸ್ತ್ ಪ್ರಯತ್ನ ಬತ್ತೀರಿ. ಆಡ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ರೋಡ್ ಬುಡ್ಚಿ ಬೊಕ ಮೂಲೆ ಆವಡೊಂದು ಆ ದೇವೇರ್ನಲ್ಲಿ ಒಂಜಿ ಇಚ್ಛೆ ಗಣಪತಿನ ಇಚ್ಛೆ ಅನ್ನೆರ ನಕ್ಲೆ ಪಂಡಿರ ಮೆಕ್ಲಿಗೆ ಒಂಜಿ ಆಸೆ ಇತ್ತು ಅಲ್ಪ ಒಂಜಿ ಮನ್ಪೋಡೊಂದು ಆಂಡ ಕರಿ ವರ್ಷಲ ಮೂಲೆ ಗಣಪತಿನ ಸನ್ನಿಧಾನೋಡೆ ಆತನೆ ಈ ಒಡ್ಲೆ ಈ ಮೂಲೆ ಆವಡೊಂದು ಆ ಶರಬೇಶ್ವರ ಮಹಾಗಣಪತಿನ ಸಂಕಲ್ಪವು ಪಟ್ಲೇರು ದೇಶ ವಿದೇಶಡ್ ಕರ್ನಾಟಕದ ಹೆಮ್ಮೆದ ದಕ್ಷಿಣ ಕನ್ನಡದ ಹೆಮ್ಮೆದ ಆಟನ ಮಾತ ಕಡೆಟ್ಲ ಗೊಬ್ಬಾದು ಆ ಕಲೆನು ಉಳಿಬಾವುದಿಲ್ಲೇರು ಕೊಂಚ ಹೊಸ ಮೇಳನ ಕಟ್ಟದು ಜನಕ್ಲಿಗೆ ನನ್ನೆಲ್ಲ ಅನುಕೂಲ ಆವಡು ಎಂಕಲ್ನ ಪುರಾಣ ಮಾತ ಪಂತಿ ನೆಂಚಿನ ಮಾತ ಎಡ್ಡೆ ಸಂದೇಶನ ಜನಕ್ಲಿಗೆ ಮುಟ್ಟಾವಡು ಪಂಪಿನ ಒಂದು ಸಂಸ್ಕೃತಿ ಪಂಪಿನ ಒಂಜಿ ನಿಟ್ಟೆಡು ಕಲಾಸೇವೆ ಮಲ್ತೊಂದುಲ್ಲೇರು ಆ ಮಹಾಗಣಪತಿ ಶರಬೇಶ್ವರ ದೇವರು ಈ ಕಲಾ ತಂಡಗ ಆಕಲ್ನ ಕಲೆತ ನೈಪುಣ್ಯತೆಯನ್ನು ಜನಕ್ಲಿಗೆ ತೋರ ಬಿಡ್ತಾನೆ ಶಕ್ತಿನ ಕೊರಡು ಅಂಚನೆ ಎಂಕಲ್ನ ಮಾತ ಸಂಸ್ಕಾರ ಸಂಸ್ಕೃತಿಯನ್ನು ಜನಕ್ಲನ ಮುಟ ಕೊರಿಯರೆ ಬಿಡುತ್ತಾನೆ ಆ ಕಲಾ ಸಂಪತ್ತನ್ನು ಕೊರಡು ಐದವರ ಆ ಕಲೆನು ಈ ಆಟನು ತೂತಿನ ಹಾಕ್ಲಿಗೆ ಮಾತ ಸೇವೆದ ಆಟ ತೂತಿನ ಹಾಕ್ಲಿಗೆ ಮಾತ ಮಲ್ಪಾಯಿನ ಹಾಕ್ಲಿಗೆ ತೂವಿನ ಹಾಕ್ಲಿಗೆ ಮಲ್ತಿನ ಹಾಕ್ಲಿಗೆ ಮಾತ ಆ ದೇವರ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಅಂಚನೆ ಮನೆಯನ್ನು ಬೆಳಗಾದ ಕೊರತು ಕಾಪಾಡು. ನಮ್ಮ ಪಾವನ ಚರಿತೆ
ಎನಪಯ ದಂತ ಮಹಾವಿದ್ಯಾಲಯದ ವಕ್ರದಂತ ವಿಭಾಗದ ಪ್ರಾಧ್ಯಾಪಕರು ಡಾಕ್ಟರ್ ಸಂದೀಪ್ ಶೆಟ್ಟಿ ದುಂಬುದಿನ ಪ್ರಬಂಧಗೂ ಎನಪಯ ಡೀಮ್ಡ್ ವಿಶ್ವವಿದ್ಯಾನಿಲಯ PhD ಪದವಿ ಕೊರ್ತರು. Development of sieve novel appliances and its finite element evaluation for correcting deficient marks ಪನ್ಪುನ ಪ್ರಬಂಧನು ಡಾಕ್ಟರ್ ಸಂದೀಪ್ ಶೆಟ್ಟಿ ಎನಪಯ ಡೀಮ್ಡ್ ವಿಶ್ವವಿದ್ಯಾನಿಲಯದ ದುಂಬುದಿದಿತ್ತದು PhD ಪದವಿ ಪಡೆದಿದ್ದಾರೆ. ವಿಶ್ವವಿದ್ಯಾನಿಲಯ ಪದವಿ ಕುರಿತು ಮರ್ಯಾದೆ ಮಲ್ತದಂಡೆ ಕುಡ್ಲದ ಎನಪಯ ದಂತ ಮಹಾವಿದ್ಯಾಲಯದ ವಕ್ರದಂತ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂದೀಪ್ ಶೆಟ್ಟಿ ಎನಪಯ ದಂತ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಡಾಕ್ಟರ್ BT ನಂದೀಶ್ ಮಾರ್ಗದರ್ಶನಗಳು ಪ್ರಬಂಧ ದುಂಬುದಿದ್ದಿದ್ದಾರೆ. ಅದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನದ ವರ್ಷಾದಿ ಜಾತ್ರೆ ಅಂಗಾರೆ ಪುಲ್ಯಕಾಂಡೆ ಕೇರಿಯಾಣ್ ಓಕುಳಿ ಜಳಕ ದೈವದೇವರನ ಭೇಟಿಯಾದ ಕೊಡಿ ಜಾಯ್ನಡ್ದು ಬೊಕ್ಕ ಜುಮಾದಿ ಪರಿವಾರ ದೇವಲನ ಗೋಪುರ ತಟ್ಟು ನೇಮ ನಡತನೆ. ಕುಡ್ಲ ತಾಲೂಕು ಬಜಪ ಕೈತಲ್ದ ಅದ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನದ ಜಾತ್ರೆ ಕರಿನ ಅಂಗಾರೆ ರಾತ್ರಿ ಕೊಡಿ ಏರ್ದು ಶುರುವಾದಿ ಈ ಅಂಗಾರೆ ಪುಲ್ಯಕಾಂಡೆ ಕೇರಿಯಾಣ್ ಸೋಮವಾರ ಬಯ್ಯಗ ಬೈಲು ಮಾಗಣದ ಜುಮಾದಿ ಬೊಕ್ಕ ಪರಿವಾರ ದೇವಲನ ಕಿರುವಾಲು ಬತ್ತಂಡು ರಾತ್ರಿ ಅಷ್ಟಾವಧಾನ ಓಕುಳಿ ಕಟ್ಟೆ ಪೂಜಾದ ಜಳಕ ನಡತಂಡು ತೂಟಿದಾರ ದೈವದೇವರನ ಭೇಟಿ ಪಾರಬಲಿ ಆದ ಜಾತ್ರೆದ ಕೊಡಿಜಾಯಿ ನಡೆದ ಬುಕ್ಕ ದೈವಲಿನ ಗೋಪುರ ತಟ್ಟು ನೇಮ ನಡತಂಡು ಕೊಳಂಬೆ ಕಂದಾವರ ಅದ್ಯಪಾಡಿ ಗ್ರಾಮಲಿನ ಭಕ್ತರು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ದಕ್ಕಲು ಜೀರ್ಣೋದ್ಧಾರ ಬುಕ್ಕ ಬ್ರಹ್ಮಕಲಶ ಸಮಿತಿ ದಕ್ಕಲು ಜಾತ್ರೆಡು ಪಾಲ್ಗೊಂಡಿರು.
ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಬೊಕ್ಕ ತುಳು ಪರಿಷತ್ ಕುಡ್ಲದ ಒಟ್ಟು ಸೇರಿಗೆಡು ರಡ್ಡನೇ ವಿದ್ಯಾರ್ಥಿ ತುಳು ಸಮ್ಮೇಳನ ಬುಧವಾರ ಕುಡ್ಲದ ಕುದ್ಮುಲ್ ರಂಗರಾವಪುರ ಭವನಡು ನಡಪುಂಡು. ಕುಡ್ಲದ SDM ಕಾಲೇಜು ಬರೋ ಕಲ್ಪನಾ ವಿಜೇತ್ ಎಂ ಶೆಟ್ಟಿ ಮಂಜಿನಾಡಿ ಗುರ್ಕಾರ್ಮಿಡು ಐಕಳ ಪಾಂಪೆ ಕಾಲೇಜು ಬರೋ ಕಲ್ಪನಾ ಸನ್ನಿಧಿ ಬುಧವಾರ ಕಾಂಡೆ ಒರಂಬರೇಕ್ ವಿದ್ಯಾರ್ಥಿ ತುಳು ಸಮ್ಮೇಳನ ಉದೀಪನ ಮಲ್ಪುವೆರು. ತುಳು ಸಿನಿಮಾ ನಾಟಕೊಲೆಗೆ ಪದ ಬರೆತ್ನ ಸಾಧಕರು ಭೋಜ ಸುವರ್ಣರಿಗೆ 2025 ಸಾಲದ ಡಾಕ್ಟರ್ ಪ್ರಭಾಕರ ನಿರ್ಮಾರ್ಗ ತುಳು ಪರಿಷತ್ ಪ್ರಶಸ್ತಿನ ಮುಗಿತಲ ಲೇಸಿಡು ಕೊರ್ಪುನೊಂದು ಪ್ರಕಟಣೆಡು ತಿರಿಪಾದಿರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.